ರಕ್ಷಿತನ ಅರಣ್ಯ ನನೈತೆ ರಮ್ಯನ ಅರಣ್ಯ ಉಳ್ನಾಡು. ರಕ್ಷಿತನ ರಮ್ಯನ ಅರಣ್ಯ ಅಲ್ಲ, ನೀನು ಸ್ವಲ್ಪ ಪ್ರಯತ್ನ ಪಟ್ರೆ ಈ ಭಾಗಕ್ಕೆ ಹೋದರೆ ರಾಧಿಕನ ಅರಣ್ಯ ಸಿಗಲೂಬಹುದು. ಅಲ್ಲಲ್ಲ ಉಂಡ ನಿಗಲ್ಲ ಬುಡಿದೆಲ್ಲ ಮತ ತೋರ ದಪ್ಪ ಏರ್ಬೇತಲ್ಲ ತಾನೆ ಸಪ್ರದಾಗ್ಲೇ ಜೋಕ್ಲಾರ ಬಲ್ಲಿಂದ ಎಲ್ಲ ಬರೆದು ಕೊಡ್ತೀನ ಅಂದೆ ಎಂಕಳವರಿ ಮಗೆ ಉಳ್ಳಿ. ಪ್ರಪಂಚದ ಅದ್ಭುತಗಳಲ್ಲಿ ಇದು ಒಂದು. ಎಂಕ ಮಗಳೇ ಉಪ್ಪುಳು ಸ್ವಾಮಿ ಮೈಸೂರು ಉಪ್ಪುಣತ್ತು ಕೊಂಬುದ. ಇಂತೆಲ್ಲ ದೇವರ ಹೆಸರುಗಳು ಅವರ ಮನೆಯ ಮಕ್ಕಳಿಗೆ. ಎಂಕಲ್ಲ ಇಂಚ ನಿನ್ನಂತ ಬಡಪ್ಪಾಯಿಯವರ ಮನೆಯ ಮಕ್ಕಳ ಹೆಸರು ಈರಪ್ಪಿ, ಮೋಂಟೆ, ಕುಜಿಂಬೆ, ಕೊರಪ್ಪಳು. ಎಂಕ ಇತ್ತೆ ಮಂಡ್ಯಕ್ಕೆ ಬೊಕ್ಕಿರು ಓಲ್ ತೂತಿಲ ಕಾಪುಡು ತೂತಿಲ ಕಾಪುಡು ಎಂಕ ಇತ್ತೆ ಗೊತ್ತಾಯಿನಿ ಪ್ರಭುಕ್ಕುಲು ಇನ್ನ ಚರ್ಮೂರ್ದ ಬೇರೆ ಎಂಚೋಡು ಇತ್ತೆ ಪೋ ಚಲಿಕ್ ಮತ್ತೆ ಆಟದಲ್ಲಿ ಉಂಟು ಜೀರು ಜನ ಈರಪ್ಪಗ ಕಡ್ಲೆ ಹೆಚ್ಚಿಗೆ ಪಾಡೋಂತಾರದು ಅವು ಲಾಕ ಉಂಟು ಟಕ ಟಕ ಟಕ. ಓ ಪಾಪಿ ಮಗನೇ, ನಾನು ಟಕ ಟಕ ಅಂತ ಹೇಳಿ ಚರ್ಮುರಿ ಮಾರುವ ಪ್ರಭುವ ಇರ್ನ ಪ್ರಭು ಚರ್ಮುರಿ ಇರ್ನದ ಉಸಿರು ಚೆಲ್ಲುವುದು, ಆಹಾ ಗಾಳಿಯಲ್ಲಿ ಲೀನರಾಗುವುದು, ಪಂಚಭೂತಗಳಲ್ಲಿ ಐಕ್ಯರಾಗುವುದು. ನಿಕ್ಲು ಮಾತಾತ ನೀವೆಲ್ಲ ನಿಕ್ಲು ಮಾತ ಸಾತ್ ಮಣ್ಣು ಪಾರ್ಚ ನಿಕ್ಲು ಲೀನ ಎಂಕ್ಲು ಪಾರ್ಚ. ನಮ್ಮನ್ನೆಲ್ಲ ಸುಡುವುದಲ್ವೋ ಬೆತ್ತಿಪಿನ ನಮ್ಮನ್ನು ದಹನ ಮಾಡುವುದು. ನಿಕ್ಲೇನು ಮತ್ತ ನಮ್ಮ ದೇಹವನ್ನು ಅಗ್ನಿಗೆ ಅರ್ಪಣೆ ಮಾಡುವುದು, ಪಂಚಭೂತಕ್ಕೆ ಭೂತಗಳಿಗೆ ಒಪ್ಪಿಸುವುದು. ಭೂತಲ್ಲಿಗೆ ಒಪ್ಪಿಸೋ ನಿಕ್ಲೇನು ಪಂಚಭೂತ ಅದೆಲ್ಲ ನಿನಗೆ ಅರ್ಥ ಆಗಲಿಕ್ಕಿಲ್ಲ. ನಿಮ್ಮನ್ನೆಲ್ಲ ಹಾಗಲ್ಲ. ಇಂಥ ಎಲ್ಲ ಹಳ ಮರದ ಕೊಂಬೆ ರೆಂಬೆಗಳನ್ನ ಒಟ್ಟು ಮಾಡಿ ಅರೆ ಬರೆ ಸುಡುವುದು, ಉಳಿದ ಭಾಗ ತೆಗೆದು ಚರಂಡಿಗೆ ಬಿಸಾಡುವುದು. ಇನ್ನ ಕೆರೆಂಗವು ಅರೆ ಬರೆ ಪುತ್ತದ ಕೆರೆಂಗೆ ಅಲ್ಲಿ ವ್ಯತ್ಯಾಸ ಹೇಳಿದ್ದು ಅದನ್ನೇ ಹೇಳಿದ್ದು ನಾನು ನೀನು. ನಿಕ್ಲೇನು ಹೋಯ್ತು ಮಾತಾ ಬೋತ್ತು ಅನ್ಬೇಕ ಗಂಧ ಎಬೇ ಶ್ರೀಗಂಧ ಚಕ್ ಚಕ್ಕಲ ಚಂದನ ಆತುರ ವಾಸನೆ ನಮ್ಮ ಶ್ರೇಷ್ಠತೆ ನಿಖರಂಜ ನಿಮ್ಮ ಕನಸು ಮನಸ್ಸಿನಲ್ಲಿ ಊಹನ ಹೊಡೆದಕ್ಕೂ ಸಾಧ್ಯ ಇಲ್ಲ. ಅದೇ ಅದು ಎಲ್ಲಿಂದ ಅವು ಮುಳ್ಪಡ್ದು ಕಾಡು ಹಿಡಿದು ಕಂತೀನಿ ಸ್ವಾಮಿ ಅಂತ. ಅದು ಕಾಡಲ್ಲಿ ಸಿಗುದು ಮತ್ತೆ ಈ ಇಂಜಿನಿಯರ್ ಬರ ಕಾಡದ ವಿಷಯ ಮಾತ ಕಾಡು ಮಾತೈತೆ ಬೊಗ್ಗುಲೆ ಕಚ್ಚಿ ಪೋಚಿಂಗ್ ಕೆಡ್ಡೆನ ಕಣಕ್ಕೆ ಬೋಡ್ತು ಓಲೆ ಅವಳು ತೋಜಿನ ನೇಲೆ ಕಾಡು ಬೊಗ್ಗೆ ನಾನು ಬೊಗ್ಗುವೇನೆ ಅವಳು ಎದುರುಡೆ ಬರೆದು ಬಾರ್ತೀನಿ. ಇದು ಅಭಯರ ಅರಣ್ಯ. ಅವು ಅಭಯರ್ನಾಗೆ ಯಾವ ಅಭಯರು ಬೆದ್ರದ ಇಲ್ಲಿ ನೀವು ತಲೆ ಕೆಟ್ಟು ಹೋಗಿದ್ದೀರು. ಅವರು ಇಲ್ಲಿ ಅಂಥದ್ದನ್ನೆಲ್ಲ ಮಾಡಲಿಕ್ಕಿಲ್ಲ. ಅವರ ಊರಲ್ಲಿ ಬೇಕಾದ್ದನ್ನು ಮಾಡಿ ಇಟ್ಟಿರಬಹುದು, ಅದು ಈಗ ಗೊತ್ತಾಗ್ಲಿಕ್ಕಿಲ್ಲ. ಬರೀತೀರಿ ಅವಳು ಯಾರಿಲ್ಲ ಚಿಕ್ಕಪ್ಪ ಅಭಯ ಚಿಕ್ಕಪ್ಪತ್ತಲ್ಲ ಅಭಯ ಹಾಗಲ್ಲ, ಅದು ಅಭಯಾರಣ್ಯ. ಅಭಯರ ಅರಣ್ಯ ಅಲ್ಲ, ಸ್ವಲ್ಪ ಎಳಿಬೇಕು ಅಂದ ಅಭಯಾರಣ್ಯ. ಎಂಕ ತಾನೇ ಗೊತ್ತು. ನಾನು ಆರ್ಲ ವಿಷಯ ಬೋರ್ಚಿ ಬಂಡೆ ಬರಿತ ಕಾಡು ಬೊಗ್ಗೆ ಬರಿತ ಕಾಡು ಬೊಗ್ಗೆಗಳು ಬರಿತ ಕಾಡಲ್ಲ ಬರೆದು ಬಾರ್ದು. ಇದು ರಕ್ಷಿತನ ಅರಣ್ಯ ನನೈತೆ ರಮ್ಯನ ಅರಣ್ಯ ಉಳ್ನಾಡು. ರಕ್ಷಿತನ ರಮ್ಯನ ಅರಣ್ಯ ಅಲ್ಲ, ನೀನು ಸ್ವಲ್ಪ ಪ್ರಯತ್ನ ಪಟ್ರೆ ಈ ಭಾಗಕ್ಕೆ ಹೋದರೆ ರಾಧಿಕನ ಅರಣ್ಯ ಸಿಗಲೂಬಹುದು. ಅಲ್ಲಲ್ಲ ಉಂಡ ಯಾವನಿನ ರಮ್ಯ ಬರೀತೀನಿ ಯಾವನಿನ ರಕ್ಷಿತ ಬರೀತೀನಿ ಅವಳು ನಿನ್ನ ಕಣ್ಣು ಹೊಡೆದೋಗ್ಲಿಕ್ಕೆ ಬರೀತೀನಿ ಅವಳು. ರಕ್ಷಿತನ ಅರಣ್ಯ ಅಲ್ಲ, ಸ್ವಲ್ಪ ಎಳಿಬೇಕು. ರಕ್ಷಿತಾರಣ್ಯ ಅಂದ್ರೆ ಏನು? ಆ ಪ್ರದೇಶ ರಕ್ಷಣೆಗೆ ಒಳಪಟ್ಟದ್ದು. ಅದು ನಾನೇ ಬರೆಸಿ ಹಾಕಿದ್ದು. ಎಂಕ್ ಬರ ವಿದ್ಯತೆ ಸ್ವಾಮಿ. ನಿನಗೆ ಬರಹ ಮಾತ್ರ ಅಲ್ಲ, ನಿನಗೆ ಸಂಸ್ಕಾರವೂ ಇಲ್ಲ. ಅವುಂಡಿ ಅವನು ಯಾವುದು ಸಂಸಾರ ಸಂಸಾರಲ್ಲೂ ಮಾರಿ ಹಿಡಿದವರೇ. ಸಂಸ್ಕಾರ ಸಂಸ್ಕಾರ ಎನ್ನುವುದು ಬೇರೆ. ಅವೇತನ ಅವೇನು ಸಂಸ್ಕಾರ ಅಂದ್ರೆ ಆಚಾರ ವಿಚಾರ ನಡೆನುಡಿ. ಗೌರವಾನ್ವಿತ ವ್ಯಕ್ತಿಗಳು ಬಂದಾಗ ಎದ್ದು ನಿಂತು ಗೌರವವನ್ನು ವ್ಯಕ್ತಪಡಿಸುವುದು. ಸಭೆ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ವೇದಿಕೆಯಲ್ಲಿ ಏನು ಕಾರ್ಯಕ್ರಮ ಆಗ್ತದೆ ಅದನ್ನು ಮಾತ್ರ ವೀಕ್ಷಣೆ ಮಾಡಬೇಕು. ಮನೆಯ ಸುದ್ದಿ ಇಲ್ಲಿ ಬಂದು ಮಾತಾಡಬಾರ್ದು. ಸಂಸ್ಕಾರವಂತರು ಚಾ ಚೀ ಚೂ ಎಲ್ಲ ಮಾತಾಡುವುದಿಲ್ಲ. ಮೌನದಿದ್ದು
ಅದನ್ನು ಗಮನಿಸ್ತಾರೆ, ಆಸ್ವಾದನೆ ಮಾಡ್ತಾರೆ. ಇದೆಲ್ಲ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು. ಅದೆಲ್ಲ ನಿನಗೆ ಹೇಳಿದ್ರೆ ಕೋಣನ ಮುಂದೆ ವೀಣೆ ಬಾರಿಸಿದಂತೆ ಆತಿತ್ತು. ಬೇಡ, ಸಂಸ್ಕಾರದ ವಿಷಯ ಬೇಡ. ಸಂಸಾರ ಉಂಟು ಅಂತ ಹೇಳಿದೆ. ಸಂಸಾರ ಉಂಟು ಅಂದ್ರೆ ನಿನಗೆ ಮದುವೆ ಆಗಿದೆ. ಹೆಂಗ್ ಮದ್ವೆ ಆತೀನಿ, ಹೆಂಗ್ ಸಂಸಾರ ಉಂಟು, ಮದ್ವೆ ಆತೀನಿ. ಹೆಂಗೊಂಜಿ ತುಂಡು ಬಡಿದಿಲ್ಲ. ತುಂಡು? ಪುಣ್ಯಾತ್ಮ, ನಾನು ತಪ್ಪು ಮಾಡಿದೆ. ಏನಂತಾರೆ? ನನ್ನ ಕ್ರಮ ಹಾಗಲ್ಲ. ನಾನು ಬಡವ ಶ್ರೀಮಂತ ಇಲ್ಲ. ಉದಾತ್ತ ವಿಚಾರಗಳು ಯಾರಲ್ಲಿದೆಯೋ ಅವರವನ್ನು ಗೌರವ ದೃಷ್ಟಿಯಲ್ಲಿ ನಾನು ಕಾಡ್ತೇನೆ. ನಿನ್ನಲ್ಲಿ ಅಂತಹ ಗುಣ ಇದೆ ಅನ್ನೋದು ನನಗೆ ಈ ತನಕ ಸತ್ಯ ಹಿಡಿದರೆ ಗೊತ್ತಾಗಲಿಲ್ಲ. ಈಗ ಗೊತ್ತಾಯ್ತು. ಎಂತ ಪುಣ್ಯಾತ್ಮ ನೀನು, ಎಂತ ತ್ಯಾಗಿ ನೀನು. ನಿನ್ನಂಥವರು ಈ ಸಮಾಜದಲ್ಲಿ ಸಿಗುವುದು ಅಪರೂಪದಲ್ಲೂ ಅಪರೂಪ. ಎಂತಹ ಕೊಡುಗೆ ಪುಣ್ಯಾತ್ಮ. ಓರ್ವಾಕೆ ಅಂಗವಿಕಲೆಯನ್ನು ಮದುವೆ ಆದೆಲ್ಲ ನೀನು, ಆಕೆಗೆ ಬಾಳುವೆ ಕೊಟ್ಟೆ ಅಲ್ಲ. ತ್ಯಾಗ ಅಲ್ವೇನೋ ಇದು? ತ್ಯಾಗ, ಸಂತೋಷ ಆಯ್ತು. ಅಂದ ಹಾಗೆ ನಿನ್ನ ಹೆಂಡತಿ ಯಾವ ಅಂಗ ಇಲ್ಲ? ಎಲ್ಲ ಬಡಿದ ಅಂಗವಿಕಲೆಂದಿರಿಗೆ ಕರ್ತೃತ್ವ ಏರ್ವಣ್ಣೆನ್ನು ಬಡಿದ ಅಂಗವಿಕಲೆಂದು ನೀನು ಹೇಳಿದಲ್ವ, ತುಂಡು ಬಡಿದ್ದಿ. ಚಕ್ ಮೇಲೆ ಹೆಚ್ಚಿನ ಬಡಿದಿ, ತುಂಡು 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 ಬಂಡ ಅಲ್ಲಿಗೆ ಸಣ್ಣಿಲ ಮೀರ್ದಿಜಿ ಎಡ್ಲ ಸಮೌಲಲ್ಲ ತುಂಡು ಬಡಿದಿ ಬಂಡ ತುಳಸ್ವಾಮಿ ಎಂಕುಲು ಪಾಪದಕು ಎನ್ನ ಬಡಿದಿನ ಚೂರು ಸಪುರ ಐಕ್ಯಾನ್ ತುಂಡು ಬಡಿದಿ ಬಣ್ಣಿ ನಿಕುಲು ಮತ್ತ ಮಲ್ಲಾಕುಲು ನಿಕಲ್ನ ಬಡಿದಿಯಲ್ಲ ಮತ್ತ ತೋರ ದಪ್ಪ ಏರ್ಬೇತಲಕ. ಆ ಕೊನೆಗೊಂದು ಶಬ್ದ ಪ್ರಯೋಗ ಮಾಡಿದೆ. ಅಂದಿ ಹಿಂದಕ್ಕೆ ತೆಗಿಬೇಕು. ಹಿಂದಕ್ಕೆ ತೆಗೆದು ಏನು ತೋರ ದಪ್ಪ ಎರ್ಮೇದಲ್ಲ ಕತ್ತ ಅಲ್ಲ. ನಿಮ್ಗೆ ದಪ್ಪಗಿದ್ದವರನ್ನು ಕಂಡಾಗ ಹಾಕಿಲ್ಲ, ಒಂದು ರೀತಿಯ ಈರ್ಷ್ಯೆ ಮಾತ್ಸರ್ಯ ಆಗ್ತದಲ್ವಾ? ದರಿದ್ರ ಪಿಂಡ ದಪ್ಪಗಿದ್ದಾರಲ್ಲ, ಅವರ ಅವಸ್ಥೆ ಮನುಷ್ಯ ಜನ್ಮದವರಿಗೆ ಬೇಡ. ತಾನೆ ತಾನೆ ಅವರು ಪಡುವಂತ ಬವಣೆ. ಒಂದು ಬಾರಿ ಅವರನ್ನು ಅವರ ಮನೆ ಹತ್ತಿರ ಹೋಗಿ ನೋಡ್ಬೇಕು. ಪಾಪ ಕುಳಿತರೆ ಎದ್ದು ನಿಲ್ಲುವುದಕ್ಕಾಗುದಿಲ್ಲ ಅವರಿಗೆ, ಎದ್ದು ನಿಂತರೆ ಕುಳಿತುಕೊಳ್ಳುವುದಕ್ಕಾಗುದಿಲ್ಲ. ಒಂದು ವೇಳೆ ಎಲ್ಲಾದರೂ ಆಸನಲ್ಲಿ ಕುಳಿತರೆ ಅಡ್ರಡ್ ಮುಕ್ಕಾಲಿಗೆ ಓಡು ಒಂದು ಕಾರ್ದಿಯರ್ಲ. ರಾತ್ರಿ ಅವರು ಮಲಗುವಂತ ಒಂದು ಸನ್ನಿವೇಶ ನೋಡ್ಬೇಕಾ? ಇಂಚೆ ಇಂಚೆ ಬನ್ನಿ ಎಲ್ಲರ ಹಾಗೆ ಮಲಗುದಲ್ಲ, ನಿಂತಲ್ಲಿ ದಪ್ಪನೆ ಬೀಳುದು. ಬೆಳಿಗ್ಗೆ ಏಳುವುದಕ್ಕಾಗುದಿಲ್ಲ. ಸೂರ್ಯೋದಯ ಅಷ್ಟೆತ್ತರಕ್ಕೆ ಬಂದ ಬಳಿಕ ಗಂಡ ಮತ್ತೆ ಮಗ ಇಬ್ರು ಬರಬೇಕು. ಕೈಯನ್ನು ಇಬ್ರು ಎರಡು ಕೈಯಲ್ಲಿ ಹಿಡಿದು ಎಬ್ಬಿಸಿ ನಿಲ್ಲಿಸುವುದು. ಈ ದೇವಸ್ಥಾನ ಜಾತ್ರೆ ಸಂದರ್ಭದಲ್ಲಿ ಬೇತಾಳ ತಟ್ಟಿರ ಅಂತ ಹೇಳಿದೆವಲ್ಲ, 4 ಹೆಜ್ಜೆ ತೆಗೆಯುವಾಗ ಬೇಕಾ ಆ ದಪ್ಪಗಾಗುವ ಅವಸ್ಥೆ ಬೇಡ ಬೇಕು. ನೀನು ಪುಣ್ಯಾತ್ಮ ನೋಡು, ನಿನ್ನ ಹೆಂಡತಿ ತೆಳ್ಳಗಿದ್ದಾಳೆ ಅಲ್ವಾ? ಇದು ಪುಣ್ಯ. ಯಾಕೆ ಹೇಳು? ಅದು ತೆಳಗಿದ್ದವರು ನೀರಲ್ಲಿ ನೆನೆಯುವುದಿಲ್ಲ, ಬಿಸಿಲಿಗೆ ಒಣಗುವುದಿಲ್ಲ, ಗಾಳಿಗೆ ಹಾರುವುದಿಲ್ಲ. ಇಂಜಿನ ಅಪ್ಪಲ ನಾವು ಒಣಗುವುದಿಲ್ಲ, ಹಾರುವುದಿಲ್ಲ, ಇಂಜಿನ ಅಪ್ಪಲನೆ ತೆಳ್ಳಗೆ ಬೊಕ್ಕ ನಿಕ್ಕಲ್ಲ ಮತ್ತ ಪುಂಜೋಲು ಆತು ತೋರ ದಪ್ಪ ನಿಕ್ಕುಲೆ ಕಾರಣ. ಅದನ್ನೊಂದು ಹೇಳು, ಏನು ಕಾರಣ? ನಿಕ್ಕುಲು ಮಾತ ನುಪ್ಪುಗು ನೆಯ್ ಪಾಡ್ದು ಅಂಚದಂಚಾಗಿ ನೀವೆಲ್ಲ ಎಂಕುಲು ಮಾತ ಕೈ ಪಾಡ್ದು ಉಂಟು. ಮತ್ತೆ ನಮ್ಮವರು ನೆಯ್ಯಿ ಹಾಕಿ ಕಾಲು ಹಾಕುದಾ? ಕೈಯೇ ಎಲ್ಲರೂ ಕೈಯಲ್ಲೇ ಊಟ ಹೊಡುದು. ಅಂಚ ಇಲ್ಲೇ ಮದುವೆ ಆಗಿದೆ ಅಂತ ಆಯ್ತು. ಇನ್ನೊಂದು ಪ್ರಶ್ನೆ ಕೇಳಬಾರ್ದು, ಆದ್ರೆ ಕೇಳ್ತೇನೆ ನಾನು, ಬೇಸರ ಪಟ್ಟುಕೊಳ್ಬೇಡ. ಇದ್ರೆ ಉತ್ತರ ಕೊಡು, ಇಲ್ಲದಿದ್ರೆ ಬೇಸರ. ಮಗು ಮಗು ದಾನೆ ಒಯ್ಪುಂದಾನೆ ವಾತುದ್ದ ತಾನೆ ಸಪ್ರದಾಗ್ಲೆ ಜೋಕ್ಲಾರ ಬಲ್ಲಿಂದ ಎಲ್ಲ ಬರೆದು ಕೊಡ್ತೀನ ಅಂದೆ ಎಂಕರವರಿ ಮಗೆ ಉಳ್ಳೆ. ಪ್ರಪಂಚದ ಅದ್ಭುತಗಳಲ್ಲಿ ಇದು ಒಂದು. ಎಂಕ ಮಗೇನೆ ಉಪ್ಪುಳು ಸ್ವಾಮಿ, ಮೈಸೂರು ಉಪ್ಪುಣತ್ತು ಕೊಂಬುದ ಮಗ ಇದ್ದಾನಲ್ವಾ? ಮಗ ಗಂಡು ಮಗ, ಆಣ್ ಮಗೆ ಏನ್ ಮಾಡ್ತಾ ಇದ್ದಾನೆ? ಆಯೇ ಕಲ್ತೊಂದುಲ್ಲಿ ಸ್ವಾಮಿ. ಬೇಷ್. ಇಷ್ಟೊತ್ತು ನಿನ್ನನ್ನು ಮಾತಾಡಿಸಿದೆ, ಒಂದು ಉಪಯುಕ್ತವಾದ್ದಲ್ಲ. ಈ ಮಾತನ್ನು ಕೇಳಿದಾಗ ನನಗೆ ಸಂತೃಪ್ತಿ, ಸಂತೋಷ ಆಯ್ತು. ವೈಕಂದರಿ ದಾರ್ಶನಿಕರು ಒಂದು ಮಾತು ಹೇಳಿದ್ದಾರೆ, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಿಷ್ಠರಾಗಿರಿ. ಆ ಮಾತು ನಿನ್ನಂತ ಬಡಪಾಯಿಯ ಮನೆಯಲ್ಲಿ ಆವಿರ್ಭಾವ ಆದ್ರೆ ಸಮಾಜ ಪರಿವರ್ತನೆಯ ಹಾದಿಯಲ್ಲಿದೆ ಎಂದು ತೀರ್ಮಾನಿಸಿಕೊಳ್ಳಬಹುದು. ನಿನ್ನ ಮಗ ಕಲಿತಿದ್ದಾನೆ, ಸಂತೋಷ ಆಯ್ತು. ಅಂದ ಹಾಗೆ ನಿನ್ನ ಮಗ ಏನನ್ನು ಕಲಿತಿದ್ದಾನಪ್ಪ? ನಿನ್ನ ಮಗ ಸಂಗೀತ ವಿದ್ವಾಂಸನು, ಕೃಷಿ ಪಂಡಿತನು,
ಭೂಗರ್ಭ ಶಾಸ್ತ್ರಜ್ಞನು, ಆಕಾಶಗಾಮಿಯು ಏನನ್ನು ಕಲಿತಿದ್ದಾರಪ್ಪ? ಎನ್ನ ಮಗೆ ನಡಪೆರೆ ಕಲ್ತೊಂದುಲ್ಲಿ ಅಮ್ಮೆ ಅದು ಯಾನೆ ಕೈಟು ಬತ್ತಿ ನಡಪೆರೆ ಕಲ್ಪ ಒಂದುಳ್ಳೆ ಮುಳ್ಳು ಬಂಜಿಗೆ ತಿನ್ನಿಯರೆ ಗತಿಚಿಂದು ಯಾನುಳ್ಳೆ ಅವ ಕೋವಿದನು, ಅವ ಕಲಾವಿದನು, ಅವನು ಗರ್ನಲ್ ಬಿಡುವವನು, ಅವನು ಭಾಗವತನು, ಅವನು ಬ್ಯಾಂಡಿನವನು. ಎಷ್ಟಾದರೂ ಅಷ್ಟೇ. ನಿಮ್ಮನ್ನು ಎಷ್ಟು ಮುಂದೆ ತಂದ್ರೆ ನಿಮ್ಮ ಗ್ರಹಚಾರ ನಿಮ್ಮನ್ನು ಹಿಂದೆ ಕೇಳಿತದೆ. ಬಿಡು, ವಿದ್ಯೆ ಇಲ್ಲ, ವಿದ್ಯೆಗೆ ಆಸ್ಪದ ಮಾಡಿಕೊಡು. ಇನ್ನೊಂದು ವಿಚಾರ ಏನಂದ್ರೆ, ನಿನ್ನ ಮಗನಿಗೆ ಹೆಸರು ಉಂಟಾ? ಇಜ್ಜಾಯ್ ಪೆತ್ತ ಸ್ವಾಮಿ ಎಂಚಿನ ಪೆತ್ತೋಗು ಸಮೇತ ಪುದರುಣ್ಣ ಮರ ಮಗಕ್ಕೆ ಪುದರುಣ್ಣ ಕೇಳು. ಮಗಕ್ಕೆ ಪುದರ್ ಬಂದ ಮಗ ಇದ್ರೆ ಹೇಳು. ಎನ್ನ ಮಗೆ ಈರೆ. ಓ, ಎನ್ನ ಮಗೆ ಈರೆ. ಮತ್ತೆ ಹೇಳು. ಎನ್ನ ಮಗೆ ಈರೆ ಈರೆ ಈರೆ. ತಪ್ಪುಗೆರೆ ಪೋರು ಸ್ವಾಮಿ ಎನ್ನ ಮಗೆ ಈರೆ ಬಂಡ ಎನ್ನ ಮಗನ ಬುದಾರಿ ಈರಪ್ಪೇನ್ ಈರಪ್ಪನೇ ಈರಪ್ಪೇಂದ್ಲ ತಿನ್ನಕಾಯಿ ಅಮ್ಮೆ ಬುರ್ಜೇನ ಐಕ ಮಗೆ ಈರೆ. ನಿನ್ನ ಮಗನಿಗೆ ಹೆಸರಿಡುವಾಗ ನಿನ್ನ ತಲೆಯಲ್ಲಿ ಇಲ್ಲಿ ಕಂಕುಳಡಿಯಲ್ಲಿತ್ತ ಏರ್ ಬುದಾರಿದ್ದೀನಿ ಯಾನತ್ತು ಅವ್ ನೂಲ್ ಬಾಡಿನ ಭಟ್ರು ಅಣ್ಣೇರು. ಈಗ ಮಗ ನಿನ್ನದ ಅವ್ರದ್ದು? ಮಗೆ ಎಣ್ಣನೆ ಸ್ವಾಮಿ ಪುದರ್ ಮಾತ್ರ ಅರ್ದಿತೀನಿ. ಅದಕ್ಕೆ ಹೆಂಗ ಬರೋ ಜೊತೆ ನೋಡು, ನಿನ್ನ ದೌರ್ಬಲ್ಯವನ್ನು ಅವರು ಹೇಗೆ ಸದ್ವಿನಿಯೋಗ ಮಾಡಿಕೊಂಡು ನೋಡು. ದಾನೆ ನಡೀತ ಮುಳ್ಳು ಕೊಡುತ್ತೆ. ನಿನ್ನ ಮಗುಗೆ ಹೆಸರು ಕೊಟ್ರಲ್ಲ, ಆನಂದಿ ಅವರ ಮನೆಯ ಮಕ್ಕಳ ಹೆಸರು ಕೇಳಿದ್ಯಾ? ಎಂಚ ಸ್ವಾಮಿ? ದೇವಾದಿ ದೇವತೆಗಳ ಹೆಸರೆಲ್ಲ ಅವರ ಮನೆಯ ಮಕ್ಕಳಿಗೆ ಅಂದ. ಹೇಗೆ? ಎಂಚ? ಶ್ರೀಹರಿ, ನರಸಿಂಹ, ಆಮೇಲೆ ಸುಬ್ರಹ್ಮಣ್ಯ, ಶಂಕರನಾರಾಯಣ, ಅಶೋಕ ಅಶೋಕ ಇಂತೆಲ್ಲ ದೇವರ ಹೆಸರುಗಳು ಅವರ ಮನೆಯ ಮಕ್ಕಳಿಗೆ. ಹೆಂಗಲ್ಲ ಎಂಚ? ನಿನ್ನಂತ ಬಡಪ್ಪಾಯಿಯವರ ಮನೆಯ ಮಕ್ಕಳ ಹೆಸರು ಈರಪ್ಪಿ, ಮೋಂಟಿ, ಕುಜಿಂಬಿ, ಕೊರಪ್ಪಳು. ಹೌದಾನೆ ಮತ್ತೆ ಅಂಚೆ ಮತ್ತೆ ದಾನೆ ನಾವು ಅವರು ಮಹಾಬುದ್ಧಿವಂತರು. ಅವ್ರಿಗೆ ಗೊತ್ತಿದೆ ಮುಂದೊಂದು ಸಂದರ್ಭ ಬಂದಾಗ ಇವರಲ್ಲಿ ಏನಾದ್ರೂ ಒಂದು ವೈದಿಕ ಕಾರ್ಯಕ್ರಮ ಮಾಡುವುದಕ್ಕೆ ಕೇಳಿಕೊಂಡು ಬಂದಾಗ ಹೆಸರು ಕೇಳ್ತಾರೆ. ನಿನ್ನ ಹೆಸರೇನು? ಹೆಸರು ಹೇಳಿ ಸ್ವಲ್ಪ ದೂರ ದೂರ ಅತ್ತ ಮಲ್ಲ ಮಂಡೆ ಖರ್ಚಿದಕ್ಕಳು ಮತ್ತಕ್ಕಳು ಅಣ್ಣ ಎನ್ನ ಈ ಓಡ್ದ ಮಗೆ ಬುಟ್ಟಿನ ಬುಟ್ಟುಂಡು ಬರ್ಪಿ ವರ್ಷ ಕುಡಂಜಿ ಬಾಲೆ ಅಂಡ ಯಾನು ಸೀದಾ ಈರ್ನಾಗೈತಲ್ ಬರ್ಪೆ ಈರ ನಿಗಂಟ ಅವಡು ಭಟ್ರ ಸೆಟ್ರ ಅಂತೂ ನಿನ್ನ ಮಗುವಿಗೆ ನೀನು ಹೆಸರಿಡುವುದಿಲ್ಲ. ಎಂಕ ಬರೋಯ್ತಿ ಸ್ವಾಮಿ ಅವ್ ತಯ್ಯಾಡು ಬತ್ತದ ಈತು ಪೊರ್ತಾನು ಉಂಟದ ಬಾತ್ ಏರಿಯಾ ಈರ್ ಜನ ಏರಿ ಈರ್ ಜನ ಏರಿ ನಾನು ಯಾರಂತ ಗೊತ್ತಾಗ್ಲಿಲ್ಲ. ಅಮ್ಮ ಹೆಂಗದಾನೆ ಗೊತ್ತು? ಗೊತ್ತಾದ್ರೆ ನಿನ್ನ ಪರಿಸ್ಥಿತಿ ಬದಲಾವಣೆ. ಏರಿ ಏರಿ ನಾನು ಯಾರ ಬಲ್ಲೆ? ಏರಿ ಪ್ರಭು 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 ಹೆಂಗ ಇತ್ತೆ ಮಂಡ್ಯಕ್ಕೆ ಹೋಗಿರಿ ಓಲ್ ತೂತಿಲ ಕಾಪುಡು ಹೆಂಗ ಇತ್ತ ಗೊತ್ತಾ ಇಲ್ಲಿ ಪ್ರಭುಕ್ಕುಲು ಇನ್ನ ಚರ್ಮುರ್ದ ಬೇರೆ ಎಂಚೋಡು ಇತ್ತೆ ಚಲಿಕ್ ಮತ್ತೆ ಆಟದಲ್ಲಿ ಉಂತುಜಿರು ಜನ ಈರಪ್ಪಕ್ಕ ಕಡ್ಲೆ ಹೆಚ್ಚಿಗೆ ಪಾಡೋಂತಾರದೆ ಅವುಲಾಕ ಉಂಟು ಟಕ ಟಕ ಟಕ. ಓ ಪಾಪಿ ಮಗನೇ, ನಾನು ಟಕ ಟಕ ಅಂತ ಹೇಳಿ ಚರ್ಮುರಿ ಮಾರುವ ಪ್ರಭುವ ಈರ್ನ ಪ್ರಭು ಚರ್ಮುರಿ ಈರ್ನಾತ ಪ್ರಭು ಅಲ್ವೋ ರಾಜ ಅವ ಎಂಕ್ಲೆ ಆಪಲ ಗೋಲ್ದ ಮರ್ತಟ್ಟು ಗೊಬ್ಬ ರಾಜ ರಾಣಿ ಗುಲಾಮೆ ಐಟಿ ರಾಜೇನ ನನ್ನ ಗುಲಾಮೆ ಆ ರಾಜ ಅಲ್ಲ. ಇನ್ನೂ ಅರ್ಥ ಆಗ್ಲಿಲ್ವ? ದೊರೆ ದೊರೆ ತುರೆ ತುರೆ ತುರೆಲ್ಲ ಕುಂಬಳಕಾಯಿ ತುರೆ. ರಾಜ, ಮಹಾರಾಜ, ಚಕ್ರವರ್ತಿ, ಒಡೆಯ, ನೇತಾರ, ಪ್ರಭು, ವಿಭು ಇದೆಲ್ಲ ಇತ ಇರು ಅರಸುಲತ ಒಂದು ಕತ್ತಿ ಬತ್ತೊಂದು ಓಡೆ ಬೋಬಿಣಿ ಹಾಗೆ ಕೇಳಬಾರ್ದು. ಉತ್ತಮ ಶಬ್ದ ಒಂದಿದೆ. ಎತ್ತ ಪಯಣ ಕುತ್ತ ಪಯಣ ಕುತ್ತ ನೀನು ಕುತ್ತ ಯಾವ ಬೇಡ ಬಿಡು. ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೇನೆ. ಅಲ್ಲ, ಒಂದು 4 ಸಲ ಅಡ್ಡಕ್ಕೆ ಹೋಗ್ತೇನೆ. ಉದ್ದಕ್ಕಲ್ವ ಯುದ್ಧಕ್ಕೆ. ಯುದ್ಧ ಎದುರು ಸಿಕ್ಕಿದವರೆಲ್ಲ ಕತ್ತರಿಸಿಕೊಂಡೇ ಬರುದು. ವಿರೋಧಿಗಳನ್ನು ಶಿರಚ್ಛೇದ ಮಾಡ್ತೇವೆ. ನಿಮ್ಮಂಥವರನ್ನು ಮಾತಾಡಿಸದಿದ್ರೆ ಅದೊಂದು ನಮ್ಮ ಮೇಲೆ ಗಂಭೀರ ಆರೋಪ.
ಅವರು ಸಾಮಾನ್ಯರನ್ನು ಮಾತಾಡಿಸುವುದಿಲ್ಲ, ಅವರ ಮಟ್ಟದವರನ್ನು ಮಾತಾಡಿಸ್ತಾರೆ. ಮಾತಾಡಿಸಿದ್ರೆ ಒಂದು ಸರಿಯಾದ ಪ್ರತಿಕ್ರಿಯೆ ಉತ್ತರ ನಿಮ್ಮ ನಾಲಿಗೆಯಲ್ಲಿ ಬರ್ತದ. ದರಿದ್ರ ಪಿಂಡಗಳು ಬರ ವಿದ್ಯಾರ್ಥಿ ಸ್ವಾಮಿ ಒಂಚೂರು ಬರ ವಿದ್ಯಾರ್ಥಿ ಬಿಡು. ನೀನು ಬಡಪಾಯಿ, ನಿನ್ನ ಮೇಲೆ ನನ್ನ ದೌರ್ಜನ್ಯ ದರ್ಪ ತೋರಿಸಿದ್ರೆ ಏನು ಪ್ರಯೋಜನ ಅಲ್ವೇ? ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಬೇಡ. ನೀನು ಬಡವನಾಗಿದ್ಯಾ, ಒಂದು ಮಾತು ನೆನಪಿನಲ್ಲಿ ಇಟ್ಟುಕೋ. ಈ ಸಮಾಜದಲ್ಲಿ ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಅವು ತಪ್ಪತ್ತು. ಆದ್ರೆ ಬಡವನಾಗಿ ಸಾಯ್ಬಾರ್ದು. ಬಳ್ಳಿ 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 ನಮ್ಮ ಬುದ್ಧಿವಂತಿಕೆಯನ್ನು ವಿನಿಯೋಗ ಮಾಡಿ ನಾವು ಕೂಡ ಒಬ್ಬರಂತೆ ಆಗ್ಬೇಕೆನ್ನುವಂತಹ ಆ ಒಂದು ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಬೇಕು. ಹೀಗೆ ಮಾಡೋ. ಒಂದು ಬಾರಿ ನನ್ನ ಅರಮನೆ ತಮ್ಮ ನಿನ್ನನ್ನು ಬಡತನದಿಂದ ಮೇಲೆ ಕೆತ್ತುತ್ತೇನೆ. ಚಕ್ ಯಾನು ಬತ್ತಿ ಸಾತಿಗೆ ಈಜಂತ ಮುಸುಂಟು ತೂಲಾಗ ಮುಸುಂಟು ಸೊಡ್ಡು ಎಲ್ಲ ನಿನ್ನದು. ಅದು ಮುಗ ಮುಗ ಮುಗಂದು ಹಂಜುರ್ಲಿನ ಅಲ್ಲ ಮುಖಾರವಿಂದ ತೂಲಾಗ ಜನ ಬೆಚ್ಚಸುರ ಎಂದಿನ ಮರ್ರೆ ಎಷ್ಟೇ ಜನ ಬರಿಯಾರ ಬನ್ನಿ ಅಣ್ಣ ಯಾನು ಯಾಪ ಬರೋಡು ಯಾವ ಬರ್ತಿ ಯಾನೊಂದು ಮೂಜೆಟ್ಟು ಬರೋಡ ಅದು ತಪ್ಪಿದ್ರೆ ಅವು ತತ್ತನ್ನ 13 ಬರೋಡ ಅದು ತಪ್ಪಿದ್ದಾರೆ ಅವು ತತ್ತನ್ನ 14 ಮಧ್ಯಾಹ್ನಕ್ಕೆ ಬರಿಯಾರ ಪುಡ್ಸೊತ್ತುಚ್ಚಿ ರಾತ್ರಿಗೆ ನಿಗಂಟು ಬರ್ಬೆ ಬೊಕ ಎಂಕದಲ್ಲ ಖರ್ಚಿಚ್ಚಿ ಒಂತೆ ಕೋರಿ ಒಂತೆ ಪುಂಡಿಗಸಿ ಒಂದು ಚಟ್ಟಂಬಡೆ ಬೊಕ ಒಂಚೂರು ಪಿಡ್ಕು ಅದಂತ ಬುಡ್ಕು ಅಂದ್ರೆ ಪಿಡ್ಕು ಇರು ದೆತ್ತೊಲ್ಲೆ ಚಲಿಕ್ಕು ನನ್ನ ದೆತ್ತೊಲ್ಲ ಪಾತೆರ ಪೌಂಡು ಅಲ್ವಾ? ನಿನ್ನ ಅನಿಸಿಕೆಗಳನ್ನು ಕೇಳಿದಾಗ ನನಗೆ ಸ್ಪಷ್ಟವಾಯಿತು. 3, 13, 16 ಅಂದಿ ಇದು ಸತ್ತವರಿಗೆ ಅಪರಕ್ರಿಯೆ ಮಾಡುವಂಥ ದಿನಗಳು. ಅದನ್ನೇ ನೀನು ಉಲ್ಲೇಖ ಮಾಡಿದ್ದಿ. ಇರಲಿ, 16ರಂದು ನಿನಗೆ ಹಗಲು ಬರ್ಲಿಕ್ಕೆ ಆಗುದಿಲ್ಲ. ಎಂಕ ಪುಡ್ಸೊತ್ತಿಜ್ಜಿ ಸ್ವಾಮಿ, ಅದು ತರಕಾರಿ ಊಟ ಬರುವುದಿಲ್ಲ. ರಾತ್ರಿ ಊಟಕ್ಕೆ ನಿಗಂಟು ಸುರುಕೆ ಆನೆ ಪುಣವಳು. ನಿನ್ನಂಥವ್ರು ಈ ಸಮಾಜದಲ್ಲಿ ತುಂಬಾ ಮಂದಿ ಇದ್ದಾರೆ. 16ರ ರಾತ್ರಿಯ ಕಾರ್ಯಕ್ರಮಕ್ಕೆ ಎಲ್ಲಿದ್ರೂ ಹೋಗಿಯೇ ಹೋಗ್ತಾರೆ. ಇದು ನಮ್ಮ ಸಮಾಜಕ್ಕೆ ಅಂಟಿದಂತಹ ಬಲು ದೊಡ್ಡ ಶಾಪ. ಯೋಚನೆ ಮಾಡು. ನೀನೀಗ ಹೇಳಿದಂತಹ 16 ರಾತ್ರಿ ಅಂದ್ರೆ ಅಪರಕ್ರಿಯೆ ಒಂದು ಅಂಗ, ಒಂದು ಭಾಗದು, ಸತ್ತವರಿಗೆ ಬಡಿಸುವಂಥದ್ದು ಅಲ್ವೇ? 16 ರಾತ್ರಿ ಎಲ್ರು ಬರ್ತಾರೆ. ಈ ಅನಿಷ್ಟ ಪದ್ಧತಿಯನ್ನು ಹೇಗೆ ನಿಲ್ಲಿಸ್ತೇನೆ ಬಲ್ಲೆ ನಾನು? ನಿಲ್ಲಲೇಬೇಕು, ನಿಲ್ಲಿಸ್ತೇನೆ. ಊಟೋಪಚಾರಕ್ಕೆಲ್ಲ ಸಿದ್ಧತೆ ಆಗಿರ್ತದೆ. ನೆಂಟರಿಷ್ಟರೆಲ್ಲ ಬಂದಿರ್ತಾರೆ. ಯಾರಿಗೂ ತಿಳಿಯದಂತೆ ಭೋಜನ ಶಾಲೆಗೆ ಹೋಗ್ತೇನೆ. ಬೇಯಿಸಿಟ್ಟಂತಹ ಆಹಾರ ಪದಾರ್ಥಕ್ಕೆ ಇಷ್ಟು ಇಲಿಪಾಷಾಣ ಹಾಕಿ ಕಲಸಿ ಬಿಡ್ತೇನೆ. ಬಂದವರೆಲ್ಲ ಮೂಗಿನವರಿಗೆ ಕುಡಿದು ತಿನ್ನೋದಕ್ಕೆ ಆರಂಭ ಮಾಡ್ತಾರೆ. ತಿಂದವರು ಅಲ್ಲಲ್ಲಿ ಗೋವಿಂದ ಗೋವಿಂದ. 1-2 ಮನೆಯಲ್ಲಿ ಇಂಥ ಪ್ರಕರಣ ಆಗಬೇಕು. 16ರ ರಾತ್ರಿಯ ಕಾರ್ಯಕ್ರಮ ನಿಲ್ತದೆ. ಇದು ಅನಿಷ್ಟ, ಸಮಾಜಕ್ಕೆ ಅಂಟಿದಂತ ಶಾಪ. ಜೀವಂತ ಇರುವಾಗ ಆ ಬಡಪಾಯಿಗೆ ಒಂದು ಹಿಡಿ ಅನ್ನ ಬಡಿಸದವರು 16ರ ರಾತ್ರಿ ಮಾಡುವಂತ ಕಾರ್ಯಕ್ರಮ ಇದು ಸಹಿಸುವಂತದ್ದಲ್ಲ. ಸಮಾಜಕ್ಕೆ ಮಾಡುವಂತ ಇದೊಂದು ಅಪಚಾರ. ಇದು ನಿಲ್ಲಬೇಕು, ನಿಲ್ಲದಿದ್ರೆ ನಾನೇ ನಿಲ್ಲಿಸ್ತೇನೆ. ಒಂದು ಸಮ ಆಯ್ತು, ನಾವೇನಲ್ಲ ಲಾಗಾಡಿಗೆ ಇದರ ಸಮ ಆಯ್ತು ಅಂತ ನಿನ್ನಂತವ್ರು ಹೇಳ್ಬೇಕು. ಮೂರ್ಖರು. ಇನ್ನು ಹೆಚ್ಚೊತ್ತು ಮಾತಾಡಿಸ್ಬೇಡ, ಹೋಗಿಲ್ಲಿಂದ. ಯಾರು? ಓ ದರಿದ್ರ, ನಾವು ಅದನ್ನೆಲ್ಲ ಸ್ಪರ್ಶ ಮಾಡುದಿಲ್ಲ. ಮುಟ್ಟಬಾರ್ದು. ಎಲ್ಲ ಅವು ಮುಟ್ಟ ಗೊತ್ತಾವು. ಅಧಿಕ ಪ್ರಸಂಗ ಮಾತಾಡ್ಬೇಡ, ಹೋಗು. ಬರುವಲ್ಲ ಬರಂದೇನೆ ಸಾಧ್ಯ.